ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಕಂಬಳದ ವಿಷಯದಲ್ಲೂ ಕೂಡ ಜನಮನ್ನಣೆಯನ್ನು ಗಳಿಸಿದಂಥವರು. ಇದೀಗ ಅವರನ್ನು ಎದುರುಗೊಳ್ಳೋದಕ್ಕೆ ನಮ್ಮ ಪುತ್ತೂರಿನ ಕಂಬಳದಲ್ಲೇ ಜನಸಾಗರವೇ ತುಂಬಿ ತುಳುಕ್ತಾ ಇದೆ. ಅವರ ಅಭಿಮಾನಿ ಬಳಗ ಹಾಗೆ ಪುತ್ತೂರು ಕಂಬಳಾಭಿಮಾನಿಗಳು ಕೂಡ ಅತ್ಯಂತ ಬೆರಗುಗಣ್ಣಿನಿಂದ ಹಾಗೆ ಅವರನ್ನು ಕಾಯ್ತಾ ಇದ್ದಾರೆ. ಇದೀಗ ರಕ್ಷಿತಾ ಶೆಟ್ಟಿ ನಮ್ಮ ಪುತ್ತೂರಿನ ಕಂಬಳಕ್ಕೆ ಆಗಮಿಸ್ತಾ ಇದ್ದಾರೆ. ಪುತ್ತೂರದ ಕಂಬಳಡು ಒಂಜಿ ಮರ್ಗಿಲ್ಡ್ ಕಂಬಳ ತುಯರ ಜನಸಾಗರ ಜಿಂಜಿದಿತ್ತಂಡ ಬೊಕ್ಕೊಂಜಿ ಮರ್ಗಿಲ್ಡ್ ಈ ವೇದಿಕೆದ ಎದುರು ಭಾಗದ ಜನಸಾಗರನೇ ಜಿಂಜಿದಂಡು ದಯಗಂದ ಕೇಂಡ ನಮ್ಮ ಬಿಗ್ ಬಾಸ್ ಖ್ಯಾತಿದ ರಕ್ಷಿತಾ ಶೆಟ್ಟಿ ನಮ್ಮ ಪುತ್ತೂರದ ಕಂಬಳಗೆ ಬರೋಂದುಲೇರೆ ಬಲೆ ಯಾರೇನು ಎದುಕೊಂಡ್ರೆ ಭಾರಿ ಉತ್ಸುಕತೆ ನಮ್ಮ ಜನ ಕಾತೊಂದುಲ್ಲೇರು ಬಲೆ ಯಾಕ್ಲಿನ್ ಪಾತೆ ಇರ್ಪಾಗ ಸರ್ ಭಾರಿ ತೂವೊಂದುಲ್ಲಾರ ಸಾದ್ ಏರೇನು ಕಾತೊಂದುಲ್ಲಾರ ರಕ್ಷಿತಾ ಶೆಟ್ಟಿ ಬರ್ಕೊಂದುಲ್ಲೇರ ಇತ್ತೆ ಬತ್ತೇರ್ ಬಂಡೇರ ಬರ್ಪೆ ಅಂತ ಬಂಡೇರ ಕಂಬಳ ತುಯರ ಬೈದಾರ ರಕ್ಷಿತಾ ಶೆಟ್ಟಿ ಅಂತ ತುಯರ ಬೈದಾರ ಕಂಬಳನ ತೂವರ ಬರ್ಪಿನ ಏತ್ ಬರ್ತು ಬೈದಾರ ಇತ್ತೆ ಬತ್ತಿನ ಆತೆ ಬಂಡ ರಕ್ಷಿತಾ ಬರ್ಪಿನ ಟೈಮ್ ಹೋಗಿರ್ ಬೈದಿನಿ. ಓಕೆ ಏತ್ ಎಕ್ಸೈಟೆಡ್ ಉಲ್ಲಾರ ರೇನ್ ಇತ್ತೇನೆ ಬತ್ತಿನ ಮಾತಾಡ ಅಷ್ಟೇ. ಓಕೆ ವೇದಿಕೆಯ ಮುಂಭಾಗದಲ್ಲಿ ನಿಂತು ಕಾಯ್ತಾ ಇದ್ದೀರಿ. ಯಾರಿಗೆ ಕಾಯ್ತಾ ಇದ್ದೀರಿ? ರಕ್ಷಿತಾ ಶೆಟ್ಟಿ ಬರ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ದಾರೆ. ಸುದ್ದಿ ಸಿಗ್ತಾ ಬರ್ತಾ ಇದ್ದಾರೆ ಅಂತ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ಒಂದು ಹಾಫ್ ಆನ್ ಅವರ್ ಆಗಿರ್ಬೋದು. ಹಾಫ್ ಆನ್ ಅವರಿಂದ ಇಲ್ಲೇ ಕಾಯ್ತಾ ಇದ್ದೀರಾ ಇಲ್ಲೇ ಬರ್ತಾ ಇದ್ದಾರೆ ಅಂತ? ಯಾಕಂದ್ರೆ ವೇದಿಕೆಯ ಮುಂಭಾಗದಲ್ಲಿ ನಿಂತಿದ್ದೀರಿ, ಯಾಕಂದ್ರೆ ಎಂಟ್ರಿ ಆಗುವಂತಹ ಜಾಗ ಬೇಗ ನೋಡ್ಲಿಕ್ಕೆ ಸಿಗ್ತಾರೆ ಅಂತ. ಹೌದು. ನೀವು ಪ್ಲೇಸ್ ಬಿಟ್ಟು ಕೊಡೋದಿಲ್ಲ ಹಾಗಾದ್ರೆ. ಓಕೆ ಮೇಡಮ್, ಯಾರನ್ನ ಕಾಯ್ತಾ ಇದ್ದೀರಿ? ರಕ್ಷಿತಾ ಶೆಟ್ಟಿ ತುಂಬಾ ಇಷ್ಟನಾ ರಕ್ಷಿತಾ? ವೋಟ್ ಮಾಡಿದ್ದೀರಾ ಬಿಗ್ ಬಾಸ್? ಹೌದು ಹೌದು. ಓಕೆ ಓಕೆ ಮೇಡಮ್ ಹೇಳಿ, ಬೇರೆ ಕಾತೊಂದುಲ್ಲಾರು? ರಕ್ಷಿತಾ ಶೆಟ್ಟಿಗೋಸ್ಕರ. ರಕ್ಷಿತಾ ಶೆಟ್ಟಿ ಕಾತೊಂದುಲ್ಲಾರ ಕಂಬಳ ತುಯರ ಬೈದಾರ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿನೇ ತೋಯರ. ಬ್ಯಾಂಗ್ಳೂರ್ದು ಬೈದಾರೆ, ಬ್ಯಾಂಗ್ಳೂರ್ದು ಕಂಬಳ ತುಯರ ಬೈದಾರೆ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿನೇ ತೋಯರವತಿ. ಓ ಪುತ್ತೂರ್ದ ಕಂಬಳಡಿ ರಕ್ಷಿತಾ ಶೆಟ್ಟಿ ತೂಯರ ಬ್ಯಾಂಗ್ಳೂರ್ದು ಇಡೆಗೆ ಬೈದಾರು ಎಂಕಲ ಊರ್ದ ಕಂಬಳ ತುಪ್ಪುಜಾರ ತುಪ್ಪ ತುಪ್ಪ ರಕ್ಷಿತಾ ಶೆಟ್ಟಿನ ಕಾಪರ್ ಏತ್ ಬರ್ತೂರ್ ದಿಂಚ ಕಾತೊಂದುಲ್ಲಾರ? 1 ಗಂಟೆ 1 ಗಂಟೆ ದಿಂಚ ಮೂಲೆ ಉಂತುದಾರೆ ಬರ್ಪೇರೈತೆ ಕನ್ಫರ್ಮಾ? ಗೊತ್ತಿಚ್ಚು ಅಂತೀರಕ್ಕೆ ತೂವಡೆ ರಕ್ಷಿತಾ ಶೆಟ್ಟಿ ಆತಿಷ್ಟನೇ ದಾಯಿಗಿಷ್ಟ ಪಕಡೆ ಟಿವಿಡುದ ಮುಳ್ಳರ ತೊಯ್ಯಿಂದು ನಮ್ಮ ಪೊಣ್ಣತೆ ಸರ್ ಪಲ್ಲೆ ರಕ್ಷಿತಾ ಶೆಟ್ಟಿ ನಮ್ಮ ಕಂಬಳ ನಮ್ಮ ಅಭಿಮಾನಿ ತುಂಬಿರ್ತಿ ಕಂಬಳದ ಅಭಿಮಾನಿ ಆಯ್ತೊಟ್ಟಿಗೆ ರಕ್ಷಿತನಲ್ಲ ಅಭಿಮಾನಿ ಕಾತ್ಮಲ್ಲಿ ನಮ್ಮ ಶೆಟ್ಟಿ ರಕ್ಷಿತಾ ಶೆಟ್ಟಿ ಕಾತೊಂದುಲ್ಲಾರ? ಓಕೆ ಅಲ್ಲಿ ಓಡ್ ಬಂದ್ರೆ ಬಾರಿ ಇಷ್ಟ ಇದೆ. ತೂವಡದೆ ಬಾರಿ ಇಷ್ಟ ಅಲ್ಲಿ ರಕ್ಷಿತಾ ತೂಯರಂದೆ ಬೈದಾರೆ ಒಲ್ಪಡ್ದು ಬೈದಾರೆ ಕೆಮ್ಮ ಹಿಡ್ದು ಬೈದಾರ ಕಂಬಳ ತೂಯರೆ ಕಂಬಳ ತೂತಿಜ ಅಲ್ಲಿ ತೂದು ಬಕ್ಕ ಕಂಬಳ ರಕ್ಷಿತಾ ತೂದು ಬೊಕ್ಕ ಕಂಬಳ ತುಪ್ಪುನುಂದೆ. ಓಕೆ 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 ಬಾರಿ ಇಷ್ಟನೇ ಇರೆಗೆ ಆ ರಕ್ಷಿತಾ ಕಂಬಳದ ಬಗ್ಗೆ ಪಾತಿರ್ದಿರತ್ತೆ ಬಿಗ್ ಬಾಸ್ ಅಂದ್ ಬಾರಿ ಖುಷಿ ಆದನು. ಖುಷಿ ಆಯ್ತು. ಓಟ್ ಮಂದಾರ ರಕ್ಷಿತಾಗೆ? ಓಟ್ ಮೇಡಮ್ ಒಲ್ಪಡ್ದು ಪರ್ಲಡ್ಕ ಮೇಡಮ್ ಪರ್ಲಾಡ್ಕಾರ್ದು ಕಂಬಳಗೆ ಬೈದಿನ ರಕ್ಷಿತಾ 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 ತೂಯರಂದು ಬೈದಿನ ದಯಪಂಡ ನಮ್ಮ ತುಳುನಾಡದಕ್ಕಲ್ಲ ಜಾಸ್ತಿ ಏಪಲ ಸ್ಟಾರ್ ನಕ್ಲೆಂತ ತೂಯರೆ ಬರ್ಪುನ್ ಕಮ್ಮಿ ಐಟು ರಕ್ಷಿತಾ ತೂಯರಂದೆ ನಮ್ಮ ಊರ್ದ ಪೊಂಡತ್ತ ನಮ್ಮ ಊರ್ದ ಪೊಣ್ಣು ಬಂದು ಬೈದಾರು. ಓಕೆ ಓಕೆ 8 ಗಂಟೆ ದಿಂಚ ಕಾತೊಂದುಲ್ಲಾರು? 7 ಗಂಟೆ ಕಾತೊಂದುಲ್ಲಾರು. ಓಕೆ ಮೇಡಮ್ ನಮಸ್ತೆ. ಒಲ್ಪಡ್ದು ಬೈದ ಸಂಪ್ಯರ್ದು ಬೈದಿನ ಕಂಬಳ ತೂಯಾರ ರಕ್ಷಿತನ್ ತೂದು ಇರ್ ಕಂಬಳ ತುಪ್ಪಿನಾರು. ಓಕೆ ಆತಿಷ್ಟನೇ ರಕ್ಷಿತಾ ಬಿಗ್ ಬಾಸ್ ಡೋಟ್ ಮಂತ್ ಒಂದಿತ್ತಾರ ಏತ್ ಮಿಸ್ ಮನ್ ಪರ್ ಬಿಗ್ ಬಾಸ್ ಮಸ್ತ್ ಮೇಡಮ್ ಆವಾಗದಿಂದ ನೋಡ್ತಾ ಇದ್ದೇನೆ. ದಾರಿ ನೋಡ್ತಾ ಇದ್ದೀರಿ, ಯಾರನ್ನ ಕಾಯ್ತಾ ಇದ್ದೀರಿ? ದಾರಿ ನೋಡ್ತಾ ಇದ್ದೀನಿ. 1 ನಿಮಿಷ ಕೂಡ ಕಂಬಳ ನೋಡ್ಲಿಲ್ಲ, ಬರೀ ರಕ್ಷಿತಾ ಶೆಟ್ಟಿ. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀವಿ? 2 ಅವರಿಂದ ವೇಟ್ ಮಾಡ್ತಾ ಇದ್ದೆ. ಅವರಿಂದ ಯಾರು ಹೇಳಿದ್ರು ಈಗ ಬರ್ತಾರೆ ಅಂತ? ಬರ್ತಾರಂತೆ ಅನೌನ್ಸ್ ಮಾಡಿದ್ರಲ್ವಾ, ಅವಾಗಿಂದ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಯಾವಾಗ ನ್ಯೂಸ್ ಬರುತ್ತೆ ನಿಮ್ಗೆ? ಅಬ್ಸರ್ವ್ ಮಾಡ್ತಾ ಇದ್ದೇನೆ. ರಕ್ಷಿತಾ ಶೆಟ್ಟಿ ಅಷ್ಟು ಇಷ್ಟನಾ ನಿಮಗೆ ರಕ್ಷಿತಾ? ತುಂಬಾ ಇಷ್ಟ. ಯಾಕೆ? ಬಿಗ್ ಬಾಸ್ ನೋಡಿ ರಕ್ಷಿತಾ ಇಷ್ಟನಾ? ಅದಕ್ಕಿಂತ ಮೊದಲು ಅವಳ ಬ್ಲಾಗ್ಸ್ ನೋಡ್ತಿದ್ವಿ. ಎಲ್ಲಿಂದ ಬಂದಿದ್ರಿ? ಸಕಲೇಶ್ಪುರದಿಂದ. ಪುತ್ತೂರು ಕಂಬಳಕ್ಕಲ್ಲ ನೀವು ರಕ್ಷಿತಾ? ನಾನು ಇಲ್ಲಿ ಅವಳು ಬೆಲ್ಲಾರೆ ಅವಳು. ಓಕೆ 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 ಮೇಡಮ್. ನೀವು? ನಾನು ಸುರೇಶ್ ಅಂತ. ರಕ್ಷಿತಾ ನೋಡಲು ಬಂದಿದ್ದೆ. ಎಲ್ಲಿಂದ ಬಂದಿದ್ದೀರಾ? ಪುಣಚದಿಂದ ಬಂದಿದ್ದೀರಾ? ರಕ್ಷಿತಾ ಇಷ್ಟನಾ ತುಂಬಾ? ಕಂಬಳ ಇಷ್ಟನಾ? ಕಂಬಳ ಇಷ್ಟ, ರಕ್ಷಿತಾ ಇಷ್ಟ. ಕಂಬಳ ನೋಡಿದ್ರಾ? ಕಂಬಳ ಹೋಗ್ಬೇಕಷ್ಟೇ, ಮೊದಲು ರಕ್ಷಿತಾ ನೋಡಿ ಹೋಗೋದು. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀರಾ? ನಾನು 2 ಅವರ್ ಆಯ್ತು ಅಷ್ಟೇ. 2 ಅವರಿಂದ ವೇಟ್ ಮಾಡ್ತಾ ಇದ್ದೀರಾ? ಮೇಡಮ್ ರಕ್ಷಿತಾ ಶೆಟ್ಟಿ ಇಷ್ಟ. ರಕ್ಷಿತಾ ಶೆಟ್ಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಯಾಕೆ ಜಾಗ ಯಾರಿಗೂ ಬಿಟ್ಕೊಡದೆ ಎದುರು ನಿಂತಿದ್ದೀರಾ? ನಾವು ಅವಾಗಿಂದ ಕಾಯ್ತಾ ಇದ್ದೀವಿ. ಈಗ ಅವ್ರು ಬಂದಾಗ ನೀವು ಹಿಂದೆ ಓಡ್ತೀರಾ ಅಂತ ನಂಗೆ ಡೌಟ್. ಅಷ್ಟು ಯಾಕಂದ್ರೆ ಹಿಂದೆ ನಿಂತವ್ರಿಗೆ ಮುಂದೆ ಬರ್ಬೇಕು ಅಂತ ಕಾಯ್ತಾ ಇದ್ದಾರೆ. ಈಗ
7 ಗಂಟೆಗೆ ಬಂದಿದೆ. ಇಲ್ಲ ಬಿಟ್ಕೊಡಲ್ಲ, 7 ಗಂಟೆಗೆ ಬಂದಿದೆ. 7 ಗಂಟೆಗೆ ಬಂದಿದ್ದೀರಿ, ನೀವು ರಿಸರ್ವ್ ಮಾಡಿದ್ದೀರಿ ಪ್ಲೇಸ್ ಅನ್ನು. ಹೌದು. ಯಾಕೆ ಇಷ್ಟ ರಕ್ಷಿತಾ? ಅವಳು ತುಂಬಾ ಇಷ್ಟ. ತುಂಬಾ ಇಷ್ಟ. ಓಕೆ, ನಮ್ಮ ಕಂಬಳದ ಬಗ್ಗೆ ಮಾತನಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು. ಹೌದಾ? ನಮ್ಮ ಮಣ್ಣಿನ ಬಗ್ಗೆ ಮಾತನಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ನಮಗೆ. ಓಕೆ ಓಕೆ, ಮನೆ ಕರ್ಕೊಂಡು ಹೋಗ್ತೀರಾ ಹೇಗೆ? ಬಂದ್ರೆ ಕರ್ಕೊಂಡು ಹೋಗ್ತೇವೆ ಖಂಡಿತ. ನೀವು ಪುತ್ತೂರವರಾ? ಕಂಬಳ ನೋಡಿದ್ರಾ? ಕಮಲ ನೋಡಿದ್ವಿ. ನೋಡಿದ್ವಿ. ಓಕೆ, ಲಾಸ್ಟ್ ಇಯರ್ ಕೂಡ ಹೀಗೆ ಸ್ಟಾರ್ಗಳು ಯಾರಾದ್ರೂ ಫ್ಯಾನ್ಸ್ ಆ ಥರ ಬಂದಿದ್ರು, ಆದ್ರೆ ಹನುಮಂತಪ್ಪ ಆಲ್ರೆಡಿ ಪುತ್ರಲ್ಲಿ ಇದ್ದಾನೆ ಅಂತ ನಮಗೊಂದು ಸುದ್ದಿ ಸಿಕ್ಕಿದೆ. ಆದ್ರೆ ಕಮಲಕ್ಕೆ ಬರಲಿಲ್ಲ, ಏನೋ ಅನಿವಾರ್ಯದಿಂದ. ಆದ್ರೆ ರಕ್ಷಿತಾ ಬರುವ ಕಾರಣದಿಂದ ಬರ್ಬೋದು. ವೇಟ್ ಮಾಡ್ತಾ ಇದ್ದೀರಿ. ಓಕೆ, ರಕ್ಷಿತ ಮುಕ್ರಂಪಾಡಿಯಿಂದ ಕಂಬಳ ನೋಡಿದ್ರಾ ಅಥವಾ ಇಲ್ಲೇ ನಿಂತಿದ್ದೀರಾ? ಕಂಬಳ ನೋಡಿದ್ರಾ? ಈಗ ರಕ್ಷಿತಾ ಬರ್ತಾ ಇದ್ದಾರೆ ಅಂತ ಹೇಳಿದ್ರಾ? ನೋಡ್ಲೇಬೇಕಾ ರಕ್ಷಿತನನ್ನ? ಹೌದು, ಇವ್ರು ಹೌದು. 6 ಗಂಟೆಯಿಂದ ಇಲ್ಲಿ ನಿಂತಿದ್ದೀವಿ. 6 ಗಂಟೆಯಿಂದ ಇಲ್ಲಿ ನಿಂತಿದ್ದೀರಿ. ಓ, ಹಾಗಾದ್ರೆ ಕಂಬಳ ನೋಡೋರು ಯಾರು? ನೋಡಿ ಬಂದಿದ್ದೇವೆ, ಮಧ್ಯಾಹ್ನದಿಂದ ನೋಡಿ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಿ. ಈಗ ರಕ್ಷಿತನನ್ನೇ ನೋಡ್ಬೇಕು. ಯಾಕೆ ಇಷ್ಟ ರಕ್ಷಿತ? ಅವಳು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಿಮ್ ತರನೇ ಸ್ವಲ್ಪ. ಅಷ್ಟು ಜನರಲ್ಲಿ ಮಾತಾಡುವಾಗ ಎದ್ದು ನಿಮ್ಮ ಧ್ವನಿ ಎಲ್ಲಿ ಕೇಳಿಸ್ತಿದೆ ಅಂತ ಹುಡುಕಿದ್ ನಾನು. ಹೌದು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು. ಯಾರು? ರಕ್ಷಿತಾ ಶೆಟ್ಟಿ ಅವರು. ಹೌದಾ? ಓ, ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ನೀವು ಮಾತಾಡಕ್ ಬಂದಿದ್ದೀರಿ. ಓಕೆ ಓಕೆ. ಕಂಬಳ ಗೌಜ? ಏನ್ ಗೌಜಿ? ಕಂಬಳ ಗೌಜಿ ನಮ್ದು ರಕ್ಷಿತ. ನೀವು ಇಲ್ಲಿದ್ದೀರಲ್ಲ ಎಂಟ್ರೆನ್ಸ್ ಅಲ್ಲಿ. ಹೌದು, ರಕ್ಷಿತ ಬರೋದು ನೋಡಿದೆವು. ನೀವು ರಕ್ಷಿತಾ ಬರೋದಂತ. ಈಗ ಎಷ್ಟೊತ್ತಿಂದ ಇಲ್ಲಿ ನಿಂತಿದ್ದೀರಿ? 7 ಗಂಟೆಯಿಂದ. 7 ಗಂಟೆಯಿಂದ. ಈಗ 10 ಗಂಟೆ ಆದ್ರೆ ಅವ್ರು ಬರ್ಬೇಕಾರೆ ಕಾಯ್ತೇವೆ ಇಲ್ಲೇ. ಎಲ್ಲ ಜೋಶ್. ವಾ, ಓಕೆ. ಬೆಳಿಗ್ಗೆ ಆದ್ರೂ ನಿಲ್ತೀರಾ? ಓ, ರಕ್ಷಿತಾ ಬರೋ ತನಕ ಇಲ್ಲೇ ಇರುವುದು. ಅಂತೂ ರಕ್ಷಿತನನ್ನು ನೋಡದೆ ಹೋಗಲ್ಲ ನೀವು. ಇಲ್ಲ, ಓಕೆ ಓಕೆ. ನಾವು ಸವಣೂರಿಂದ ಬಂದಿದ್ದೀರಿ. ಪ್ರತಿ ವರ್ಷ ಕಂಬಳಕ್ಕೆ ಬರ್ತೀರಾ? ಬರ್ತೀರಾ ಮೇಡಮ್? ನೀವು? ನಾವು ಪುತ್ತೂರಿನವ್ರೆ. ಪುತ್ತೂರಿನವರು. ಇಷ್ಟು ಜನ ಯಂಗ್ಸ್ಟರ್ಸ್ ಎಲ್ಲ ನಿಂತಿದ್ದಾರೆ, ಯುವಕರ ನಡುವೆ ನೀವು ನುಗ್ಗಿ ನುಗ್ಗಿ ಮುಂದೆ ನಿಲ್ತಾ ಇದ್ದೀರಾ, ಯಾಕೆ? ರಕ್ಷಿತನ ಅಜ್ಜಿ ಅಲ್ವಾ? ಹೇಳಿ. ನಾವು ವರ್ಷಕ್ಕೆ ಕಂಬಳಕ್ಕೆ ಬರ್ತಾ ಇದ್ದೇವೆ. ಕಂಬಳ ಅಲ್ಲಿ ಆಗ್ತಿದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಿಗ್ ಬಾಸಿನ ರಕ್ಷಿತಾ ಬರ್ತಾ ಇದ್ದಾಳೆ. ಹಾಗೆ ನಮ್ಮ ಊರಿಗೆ ಬರುವಾಗ ಅವಳನ್ನು ನೋಡುವ ಅಂತ ಬಂದ. ನಿಮ್ಗೆ ಇಷ್ಟನಾ ರಕ್ಷಿತಾ? ಯಾವಾಗ್ಲೂ ನೋಡ್ತಾ ಇದ್ದೇವೆ. ಯಾವಾಗ್ಲೂ ನೋಡ್ತಾ ಇದ್ರಿ. ಇವತ್ತು ನಮ್ಮ ಪುತ್ತೂರಿಗೆ ಬರ್ತಾ ಇದ್ದಾರೆ ಅಂತ ಖುಷಿ ನಿಮ್ಗೆ? ಖುಷಿ. ಹೌದು. ಓಕೆ ಓಕೆ ಓಕೆ. ರಕ್ಷಿತ ಅಂದ್ರೆ ಕಂಬಳ, ಕಂಬಳ ಅಂದ್ರೆ ರಕ್ಷಿತಾ, ರಕ್ಷಿತಾ ಅಂದ್ರೆ ಕಂಬಳ. ಹೌದಾ ನೆಂಚ? ಜೈ ತುಳ್ಳಾಡ್. ಜೈ ತುಳ್ನಾಡ್ ದಪ್ಪಣ ನಮ್ಮ ಕಂಬಳನ ಅಲ್ಪಲ ಆಡೆ ಊಟ ಇರ್ತದೆ. ಅಡೆ ಊಟ ಇತ್ತ ಇರು. ಇಟ್ಟ ಮಾತ ಕಂಬಳದ ಕಲಟಾರ್ನ ಡೈಲಾಗ್ ಬರ್ಕೊಂಡು. ವೆರಿ ಗುಡ್. ನಮ್ಮ ಪೊಣ್ಣೊಂದು ಪೆರ್ಮೆ ನಮ್ಮ ತುಳುನಾಡು. ಎಲ್ಲಿಂದ ಮಾಣಿಯಿಂದ ಬಂದಿದ್ದೀರಾ? ಕಂಬಳಕ್ಕೆ ಯಾವಾಗ್ಲೂ ಬರ್ತೀರಾ ಅಥವಾ ರಕ್ಷಿತಾ ಬರ್ತಿದ್ದಾರೆ? ಬರ್ತೇನೆ ಕಂಬಳಕ್ಕೆ, ಆದ್ರೆ ರಕ್ಷಿತಾ ಬರ್ತಾನಂತೆ. ಆಗ್ಲೇ ಬಂದಿದ್ದು ನೀವು ಯಾವಾಗ ಬಂದು ನಿಂತ್ರಿ? ಒಂದು 8 ಗಂಟೆ ಬಂದಿದ್ದೇವೆ. ಓಕೆ ಓಕೆ ಓಕೆ. ರಕ್ಷಿತನ ನೋಡ್ಬೇಕು ಅಂತ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ನಮ್ಮ ತುಳುನಾಡದ ಪೊಣ್ಣಾಲು, ನಮ್ಮ ತುಳುನಾಡದಕ್ಲೇನ್ ಬುಡ್ದುಗೋರ್ ಪೂಜತೆ. ಓಕೆ. ಮಾತೆಲ್ಲ ಓಟ್ ಮಾಡ್ತಾರ ರಕ್ಷಿತಾಗ? ದಯಪಂಡ ನಮ್ಮ ಮಾತೆರೆಲ್ಲ ಮುಟ್ಟ ಮನ್ ಪೂಜೆ, ಮುಟ್ಟ ಮಂತಂಡ ಬುಡ್ ಪೂಜೆ ಅದೇ ಮೇಡಮ್. ಬಲ್ಲೆ ಈ ರೂಲ್ ಪಡವೆ ಇದೀನಿ ನರಿ ಮಗರು ಅತಿ ಮಾತ ಪೊಂಜನಕ್ಲಿ ಸಾಧ್ಯ ಬಿಡೊಂದಿಜರು ಮಾತ ಪೊಂಜನಕ್ಲಿ ಎದುರು ಅಂತುದೇರ್ ಮಾರ್ರೆ. ರಕ್ಷಿತ ಅಂತೂ ಯಾರು ಆತಲ್ಲ ಇಂಟ್ರೆಸ್ಟೆಡ್ ಉಳ್ಳೇರು ಪೊಂಜನಕ್ಲಿ ಕೂಡ. ನಮ್ಮ ಇಲ್ಲದ ಮಗಲ್ನ ಫೀಲ್ ಆಪುಣೆ. ಮಹಿಳೆಯರೇ ಮುಂದೆ ರಕ್ಷಿತನ ನೋಡ್ಲಿಕ್ಕೆ ಪಾಪ ನೋಡಿ, ಗಂಡಸರೆಲ್ಲ ಹೊರ ಹಿಂದೆ ಹೋಗ್ತಾ ಇದ್ದಾರೆ. ಏನ್ ಮಾಡೋಣ, ಈ ಹೆಂಗಸರು ಬಿಡ್ತಾ ಇಲ್ಲ ಅಂತ. ಎಷ್ಟೊತ್ತಿಂದ ನಿಂತಿದ್ದೀರಾ? ಒಂದು 6 ಗಂಟೆ ಬಂದಿದ್ದೇವೆ. 6 ಗಂಟೆಗೆ ಬಂದಿದ್ದೀರಿ. ಕಂಬಳ ನೋಡಿದ್ರಾ? ನೋಡಿದ್ದೇವೆ ಸ್ವಲ್ಪ. ಇನ್ನು ರಕ್ಷಿತನ್ ನೋಡಿ ಕಂಬಳ. ಓಕೆ ಓಕೆ. ಕಂಬಳ ತೂಯರ್ ಬರ್ತಾನೆ ಆರ್ಲ ಬರ್ಪ ಆರಿಲ್ಲ ತೂಕ ತೂಕ ನಮ್ಮ ಪೊಣ್ಣ ಅದೇ ಆರ್ ಕಂಬಳ ಅಲ್ಪಲ ಬಿಗ್ ಬಾಸ್ ಇಡ್ಲ ಸೌಂಡ್ ಮಲ್ಪುಲಕ ಮಲ್ತದೆ ಯಾರೆಂತೂ ಯಾರು ಉಂಟುದೀನಿ ಇಂಟ್ರೆಸ್ಟೆಡ್ ಕಂಬಳ ರಕ್ಷಿತಲ್ಲ ಕಂಬಳ ಅವಳು ಅವೊಂದುಂಡು ಮಾತ ಎಕ್ಕಡದಿಂಚ ಮೂಲ ಉಂಟುದೇರು ರಕ್ಷಿತನ ಎದುರು ತೂವಡೊಂದು ಓಕೆ. ಇಷ್ಟನೇ ಬಾರಿ ರಕ್ಷಿತಾ? ಓಕೆ. ಅಕಲೆಡ್ದಲ್ಲ ತುಂಬ ಅಂತುದೇರು ಅತ್ತ ತಿಂಗಳ ರಕ್ಷಿತಾ ಅಂತೂ ಯಾರೆ ಎಂದ್ ಅತ್ತೆ ಕಂಬಳ ತೂಯಾರೆ ಕಂಬಳ ತುಯ್ಯ ಆದ್ರೆ ಕಂಬಳ ಎರ್ಮೆ ಗಿಡಪೆ ಅಂತಿರತ್ತೆ ಎರ್ಮೆನೆ ಅರೆಗೊರ ಎರ್ಮೆ ತೋಜ ಅವಡೊಂದು ಕಂದೇರೆ ಎರ್ಮೆ ಮಿನಿ ಬೇದನೆ ಕಂದುಂಡ ಅವು ಆರ್ನ ಕಂಬಳ ಅವು ಪಟ್ರಿ ನಮ್ಮ ಪೊಂಡ ಪಟ್ರಿ 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 ಓಕೆ ಓಕೆ ಓಕೆ. ಆ ಡೈಲಾಗ್ ಎಡ್ಡೆ ನೆನೆ ಪೊಂಡ ಅದು ಬಾರಿ ಫೇಮಸ್ ಆಂಡ ಆ ಡೈಲಾಗ್ ಅದೇ ನಮ್ಮ ಪೊಂಡ ಬರೋಂದಿಲ್ಲ ಅಂದ ಐಕೋಡದು ನಮ್ಮ ತುಳುನಾಡದ ಪೊಂಡ ಅದೇ ಬಾರಿ ಇಷ್ಟನಾ ಇರೇ ಓಟ್ ಮಂತೊಂದಿತ್ತಾರ ಮಸ್ತ್ ಮಂತದೆ ಓಕೆ ಓಕೆ ಸಪೋರ್ಟ್. ಇಲ್ಲಿ ಅಲ್ಲಿ ಕಂಬಳ ಅಲ್ಲ ಆಗ್ತಿದೆ, ನೀವು ಇಲ್ಲಿ ಬಂದು ನಿಂತಿದ್ದೀರಿ. ಏನ್ ರಕ್ಷಿತಾ ಬರ್ತಾ ಇದ್ದಾರೆ ಅಂತ ಎಷ್ಟೊತ್ತಿಗೆ ಬಂದಿದ್ದೀರಾ? ಅರ್ಧ ಗಂಟೆ ಆಯ್ತು ಕಾಯ್ತಿದ್ದೀವಿ. ಅರ್ಧ ಗಂಟೆಯಿಂದ ರಕ್ಷಿತನ ಕಾಯ್ತಾ ಇದ್ದೀರಾ? ಓಕೆ. ರಕ್ಷಿತನ ನೋಡದೆ ಕಂಬಳ ನೋಡೋದು ಹೇಗೆ? ಇಷ್ಟನಾ ರಕ್ಷಿತಾ?
ಯಾಕಿಷ್ಟ? ಎದುರು ನೋಡಿ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ನೋಡಿ ಇಷ್ಟನಾ? ಡ್ಯೂಟಿ ಬಿಟ್ಟು ಓಡಿ ಬಂದಿದ್ದೀರಾ? ಹೌದು. ಇಷ್ಟನಾ? ರಕ್ಷಿತ್ ಅಂತೂ ಬೇರೆ ಬರ್ತಾರ? ಅಂದ ಇಷ್ಟನೇ ದಯಪಂಡ ಕಂಬಳ ತೂತುಜಿ ಫಸ್ಟ್ ಆಲಿನ ತೂದು ಕಂಬಳ ರಕ್ಷಿತ್ ಅಂತೂ ಕಂಬಳ ಬೊಕ್ಕ ತೂಪುನುಂದ ದಯಪಂಡ ನಮ್ಮ ಕಂಬಳಲ್ಲ ಅಲ್ಪ ಮುಟ್ಟ ಸೌಂಡ್ ಮನ್ಪು ಲೆಕ್ಕ ಮಲ್ತಿದ್ದೀರಾ? ಅಂದಂದು ನಮಗೆ ಹೆಮ್ಮೆದ ಪೊಣ್ಣತ್ತೆ ನಮ್ಮ ತುಳುನಾಡದ ಪೊಣ್ಣತ್ತೆ ಅಂಚಾರಿ ಒಂದು ವಿಶ್ಮನ್ ಪೋಗ ಅಂದು ಖುಷಿಟ್ಟು ಬರ್ತದೆ. ಖುಷಿಟ್ ಬೈದಾರತೆ. ಓಕೆ ಪುರ್ತು ಇಲ್ಲಡೆ ಪೋದು ಇಂಚಿಗೆ ಬರ್ತೇನೆ. ಓಕೆ ಏತ್ ಪಡ್ತು ಬರ್ತಾರೆ? ಇತ್ತೆ ಒಂದು 4 ಗಂಟೆ ಹಣ್ಣು ಬರ್ತದೆ. ಬೇಳೆ ಇತ್ತಿನತ್ತೆ ಸೀದಾ ಬರ್ತದೆ ಎದುರುಡೆ ಉಂಟುದಾರತ ಮಾತಾರೆಲ್ಲ ಪಿರಾವ್ ಮಾಡ್ದ ಈತ್ ಜನತ ನಡುಟು ಒಂಜಿ ಬಾಲೆಲ್ಲ ನುರ್ಕೊಂದುಂಡು ದಾಯಿಗಪ್ಪ. ಯಾಕೆ ಇಷ್ಟೆಲ್ಲರನ್ನ ದುಡಿ ದುಡಿ ಬರ್ತಿದ್ದೀರಲ್ಲ? ರಕ್ಷಿತಾ ಬರ್ತಾ ಇದಾರೆ ಅಂತನಾ? ಫ್ರೆಂಡಾ? ಯಾವಾಗಿಂದ? ಬಿಗ್ ಬಾಸ್ ಇಂದನಾ? ಏನ್ ಇಷ್ಟ ರಕ್ಷಿತನ ಡೈಲಾಗ್? ಬಟ್ರಿಯಾ? ಕಂಬಳ ನೋಡಕ್ ಬರ್ತಿದ್ದಾರೆ ರಕ್ಷಿತಾ. ನೀವು ಕಂಬಳ ನೋಡ್ಲಿಕ್ಕೆ ಬಂದ್ರ ರಕ್ಷಿತಾ ನೋಡ್ಲಿಕ್ಕೆ ಬಂದ್ರ? ರಕ್ಷಿತಾ ನೋಡ್ಲಿಕ್ಕೆ ಬಂದ್ರು. ಇಷ್ಟನಾ? ಬೆಳ್ಳಿಪಾಡಿಂದ ಏತ್ ಬರ್ತು ಬೈದಾರೆ? ಏಳರಕ್ಕೆ ಬೈದಾರೆ. ಕಂಬಳದ ಕಳತಂಚಿ ಪೋತು ಜರ ಇಂಚು ರಕ್ಷಿತ ಗೋಡದು ರಕ್ಷಿತಾ ಬೋಡದ್ ಎದುರು ಬಾತು ಉಂಟುದಾರ? ನಾನು ಬಾರಿ ಇಷ್ಟನ ರಕ್ಷಿತಾ. ಫಸ್ಟ್ ಟೈಮ್ ಬಿಗ್ ಬಾಸ್ ತೂತು ಅಲ್ಲಿ ಗೋಡದು ಇರ್ ಬಿಗ್ ಬಾಸ್ ತೂತಿನ ರಕ್ಷಿತಾಗ್ ಬೋಡದ ಫಸ್ಟ್ ಟೈಮ್ ಸೀಸನ್. ಓಕೆ ರಕ್ಷಿತಾ ನಮ್ಮ ಕಂಬಳದ ಬಗ್ಗೆ ಅಲ್ಪಲ ಪಾತೆ ಇರ್ತಾರೆ. ಏತ್ ಖುಷಿ ಅಂಡಪ್ಪ? ಮಸ್ತ್ ಖುಷಿ ನಮ್ಮ ತುಳುವೇದಿ ಪೊಣ್ಣು. ಹೇಳಿ ಮೇಡಮ್. ಎಲ್ಲಿಂದ ಬಂದಿದ್ರಾ? ಪುತ್ತೂರಿಂದ. ಪ್ರತಿ ವರ್ಷ ಕಂಬಳಕ್ಕೆ ಬರ್ತೀರಾ? ಬರ್ತೀರಾ? ಈ ವರ್ಷ ಕಂಬಳ ಅಲ್ಲಿ ನಡೀತಾ ಇದೆ, ನೀವು ಎಲ್ಲಿ ನಿಂತಿದ್ದೀರಲ್ಲ? ರಕ್ಷಿತರನ್ನು ನೋಡ್ಲಿಕ್ಕೆ ರಕ್ಷಿತನ ನೋಡ್ಲಿಕ್ಕೋಸ್ಕರ ಬಂದಿದ್ದೀರಾ? ಎಷ್ಟೊತ್ತಿಗೆ ಬಂದಿದ್ದೀರಾ? 7:30ಗೆ ಬಂದಿದ್ದೇವೆ. ತುಂಬಾ ಇಷ್ಟನಾ ರಕ್ಷಿತಾ? ಯಾಕೆ ಇಷ್ಟ? ಇಷ್ಟವೇ. ಅವರು ಬೇರೆ ಸ್ಟಾರ್ಸ್ ಎಲ್ಲ ಬರುವಾಗ ಹೀಗೆ ಬಂದು ನಿಂತಿದ್ರ ತಾವು? ಹೌದು ಬಂದಿದ್ದೇವೆ. ಅಲ್ಲ ರಕ್ಷಿತನ್ಗೆ ಏನಾದ್ರು ಸ್ಪೆಷಲ್ ಇದು ಅಟೆನ್ಷನ್ ಕೊಡ್ತಿದ್ದೀರಾ? ಬಿಗ್ ಬಾಸ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಅವರು. ತುಂಬಾ ಖುಷಿ ಆಯ್ತಾ? ಪ್ರತಿ ಸಲ ಸಹ ನೀವು ಇಲ್ಲಿ ಎದುರುಗಡೆನೆ ಬಂದು ನಿಲ್ತೀರಾ? ಹೌದು. ಓಕೆ ಮೇಡಮ್ ನಮಸ್ತೆ. ಸ್ಟೇಜಿನ ಮುಂಭಾಗದಲ್ಲಿ ನಿಂತಿದ್ದೀರಾ, ಅವಾಗಿನ ನೋಡ್ತಾ ಇದ್ದೇನೆ, ಒಕ್ಕೊರಳಲ್ಲಿ ನೋಡ್ತಾ ಇದ್ದೀರಾ? ನಿಜವಾಗ್ಲೂ ಯಾಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮ ಕರಾವಳಿಯ ಒಬ್ಬ ಹೆಣ್ಣುಮಗಳು ಬರ್ತಾ ಇದ್ದಾಳೆ ಅನ್ನುವಂಥ ಕಾತುರದಿಂದ ನಾವು ನೋಡ್ತಾ ಇದ್ದೇವೆ. ನಾವು ನಿಜವಾಗ್ಲೂ ಅವಳನ್ನು ಬೆಂಗಳೂರಲ್ಲಿ ಕೂಡ ನೋಡ್ಬೋದಿತ್ತು, ಆದರೆ ನಮ್ಮ ಪುತ್ತೂರಿಗೆ ಬರ್ತಾ ಇದ್ದಾಳೆ. ಒಂದು ಹೆಮ್ಮೆಯ ವಿಷಯ, ಬಿಗ್ ಬಾಸಲ್ಲಿ ರನ್ನರ್ ಅಪ್ ಆಗಿ ಬಂದಿದ್ದಾಳೆ. ಅದಕ್ಕೋಸ್ಕರ ಅವಳನ್ನು ನೋಡುವ ಕಾತುರದಲ್ಲಿ ಕತ್ತನ್ನು ಉದ್ದ ಮಾಡಿ ನಾನು ನೋಡ್ತಾ ಇದ್ದೇನೆ ಅಂತ. ಯಾಕಂದ್ರೆ ಮೇಡಮ್ ಈಗ ಜನರನ್ನ ಮಾತಾಡಿಸ್ತಾ ಬಂದಾಗ ನಮಗೆ ಸಿಕ್ಕ ಒಪಿನಿಯನ್ ಹೇಗೆ ಅಂತ ಹೇಳಿದ್ರೆ, ಬೇರೆ ಬೇರೆ ಸ್ಟಾರ್ಗಳು ಬರ್ತಾ ಇದ್ದಾರೆ ಅಂತಂದ್ರೆ ಎಲ್ಲರ ಬಾಯಲ್ಲಿ ಕೂಡ ಇರೋದಿಲ್ಲ ರಕ್ಷಿತನಿಗೋಸ್ಕರ ಕಾಯ್ತಾ ಇದ್ದೀವಿ ಅಂತ. ಖಂಡಿತವಾಗ್ಲೂ, ಯಾಕೆಂದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಹೆಮ್ಮೆ ಪಡಬೇಕು. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಎಲ್ಲದರಲ್ಲೂ ಮುಂದಿದ್ದೇವೆ. ಆದರೆ ಒಂದು ಹೆಣ್ಣು ಮಗಳು ಇಷ್ಟರ ಮಟ್ಟಿಗೆ ಬೆಳೆದು ಬಂದಿದ್ದಾಳೆ ಅಂತ ಹೇಳುವಂಥದ್ದು ನಿಜವಾಗ್ಲೂ ಹೆಮ್ಮೆ ಪಡುವ ವಿಷಯ. ಅದು ಇವತ್ತು ಹೆಣ್ಣು ಮಕ್ಕಳ ದಿನ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಅದರಿಂದಾಗಿ ಅವಳನ್ನು ಬರಮಾಡಿಕೊಳ್ಳಿಕ್ಕೋಸ್ಕರ ನಾವು ಕಾತುರದಿಂದ. ಹೆಣ್ಣು ಮಕ್ಕಳೇ ಮುಂದೆ ಇದ್ದಾರೆ, ಎಲ್ಲ ಗಂಡು ಮಕ್ಕಳನ್ನ ಹಿಂದೆ ತಳ್ಳಿ ಮುಂದೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಅದೊಂದು ಕುತೂಹಲ ಮತ್ತೊಂದು ಆಸಕ್ತಿ ಕೂಡ ಇರೋದ್ರಿಂದ ನಾವು ಅವಳಿಗೋಸ್ಕರ ಬರಮಾಡಿಕೊಳ್ಳಿಕ್ಕೆ ಇವತ್ತು ಇಲ್ಲಿ ಕಾಯ್ತಾ ಇದ್ದೇವೆ. ಯಾಕಂದ್ರೆ ಕಂಬಳ ಮತ್ತೆ ರಕ್ಷಿತನಿಗೂ ಒಂದು ನಂಟಿದೆ. ಯಾಕಂದ್ರೆ ನಮ್ಮ ತುಳುನಾಡಿನ ಆ ಒಂದು ಕಂಬಳದ ಕಲೆಯನ್ನ ಬಿಗ್ ಬಾಸ್ ಅಲ್ಲಿ ಕೂಡ ದೊಡ್ಡ ಮಟ್ಟಿನ ಸದ್ದು ಮಾಡಿಸಿದವರು. ಕೇವಲ ಅವಳು ಸ್ಪರ್ಧಿಯಾಗಿ ನಾನೊಬ್ಬಳೇ ಗೆಲ್ಲಬೇಕು ಅಂತ ಹೋಗಲಿಲ್ಲ, ಅಲ್ಲಿ ಹೋಗಿ ಕೂಡ ಅವಳು ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ ಕೇಳ್ಕೊಂಡ್ಳು. ಅದು ನಮಗೆ ನಾವು ಹೆಮ್ಮೆ ಪಡುವಂಥ ವಿಷಯ. ಮತ್ತು ಕಂಬಳವನ್ನು ಅವಳದೇ ಆಡು ಭಾಷೆಯಲ್ಲಿ ಅವಳು ಕನ್ನಡದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಆ ಕಂಬಳ ಅನ್ನೋದು ಏನು ಅಂತ ಹೇಳುವಂಥದ್ದು ನಮ್ಮ ಇಡೀ ಕರ್ನಾಟಕಕ್ಕೆ ಹಾಗೂ ನಮ್ಮ ದೇಶಕ್ಕೆ ಗೊತ್ತಾಗಿರುವಂಥ ವಿಷಯ. ಕಂಬಳ ಅಂದರೆ ಅವಳ ಮುದ್ದು ಮಾತಲ್ಲಿ ಮುಗ್ಧವಾಗಿ ಮಾತನಾಡಿರೋದ್ರಿಂದ ಅದರಿಂದಾಗಿ ಇವತ್ತು ನಮ್ಮ ಪುತ್ತೂರಿನ ಕಂಬಳಕ್ಕೆ ಅವಳನ್ನು ಬರಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮಂಡ್ಯದಿಂದ ನಮ್ಮ ಪುತ್ತೂರಿಗೆ ಬಂದಿದ್ರಿ ಕಂಬಳ ನೋಡ್ಲಿಕ್ಕ? ಕಂಬಳ ನೋಡೋದಕ್ಕೆ ಮತ್ತೆ ರಕ್ಷಿತ ನೋಡೋಕೆ ಹೇಳು. ರಕ್ಷಿತಾ ಬರ್ತಾ ಇದಾರೆ ಅಂತ ನಿಮ್ಗೆ ಅಲ್ಲೂ ಗೊತ್ತಾಯ್ತಾ? ಅಂದ್ರೆ ಕಂಬಳ ನೋಡೋಕೆ ಬಂದ್ಮೇಲೆ ಗೊತ್ತಾಯ್ತು ರಕ್ಷಿತಾ ಬರ್ತಾವ್ರೆ ಅಂತ, ಹಂಗಾಗಿ ಬಂದಿದ್ದು. ಹೌದಾ? ಕಂಬಳ ಅಂದ್ರೆ ಇಷ್ಟನಾ ನಿಮಗೆ? ತುಂಬಾ ಇಷ್ಟ ಇದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದಕ್ಕೆ ಮಂಡ್ಯದಿಂದ ಇಲ್ಲಿ ತನಕ ಬಂದಿದ್ದು. ಕಂಬಳದ ಬಗ್ಗೆ ರಕ್ಷಿತಾ ಮಾತನಾಡಿದ್ರಲ್ಲ ಬಿಗ್ ಬಾಸ್ ಅಲ್ಲಿ, ಅದನ್ನ ನೋಡಿ ಬರ್ಬೇಕು ಅಂತ. ಹೌದೌದು, ಆ ಓರಿಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದು ನೋಡಿ ನಕ್ಕು ಸಾಕಾಗಿ ಅದನ್ನ ನೋಡೋಕೆ ಅಂತಾನೆ. ರಕ್ಷಿತಾ ಹೇಳಿದಕ್ಕೆ ಕಂಬಳ ನೋಡಕ್ ಬಂದ್ರಿ, ಇಲ್ಲಿ ಕಂಬಳದೊಟ್ಟಿಗೆ ನೀವು ರಕ್ಷಿತನ ನೋಡ್ತಾ ಇದ್ದೀರಿ. ಹೌದು, ಎರಡು. ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಾ ಇದೆ, ನನ್ಗಂತೂ ಏನ್ ಮಾತಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ತದೆ.
ಅಂದ್ರೆ ಒಂದು ಇಯರ್ಲಿ ಒನ್ಸ್ ಬರ್ತೀವಿ, ಮಕ್ಳಿಗೆಲ್ಲ ರಜೆ ಇರ್ಬೇಕು. ಈ ಮೊದಲು ಕಂಬಳಕ್ಕೆ ಆದ್ರೂ ಬಂದಿಲ್ಲ ನೀವು? ಯಾವಾಗ್ಲೂ ಬಂದಿಲ್ಲ, ಇದೇ ಫಸ್ಟ್ ಸಲ ಬಂದಿರ. ಅದು ಬಿಗ್ ಬಾಸ್ ಗೆದ್ದು ರಕ್ಷಿತಾ ಅವ್ರು ಬರ್ತಾ ಇರೋದು ಇನ್ನೂ ಎಕ್ಸೈಟ್ಮೆಂಟ್ ಆಗಿದೆ. ಇನ್ನೂ ಕಾಯ್ತಾ ಇದೀವಿ, ಇನ್ನೂ ಬರ್ತಾನೆ ಇಲ್ಲ. ಎಲ್ಲ ಕ್ಯಾಮ್ರಾ ತಗೋತಾ ಇದ್ದಾರೆ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ರಕ್ಷಿತಾ ಬರ್ತಾರೆ? ಹಾಫ್ ಅನ್ ಅವರ್ 1 ಅವರ್ ಇಂದ ಕಾಯ್ತಾನೆ ಇದೀವಿ. ಯಾಕಂದ್ರೆ ಸ್ಟೇಜಿಗೆ ಹತ್ತಬೇಕಾದ್ರೆ ಎಂಟ್ರೆನ್ಸ್ ಅಲ್ಲೇ ನಿಂತು ಬಿಟ್ಟಿದ್ದೀರಿ. ಅದಕ್ಕೆ ಫೋಟೋ ತಗೊಂಡ್ಬಿಡೋಣ ಅಂತ ನಿಂತು ಬಿಟ್ಟಿದ್ದೀರಾ. ಕಂಬಳ ಎಷ್ಟು ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು ಮೇಡಮ್. ನಾವ್ ಈ ತರ ನೋಡೇ ಇರ್ಲಿಲ್ಲ. ನಮ್ ಕಡೆ ಎಲ್ಲ ದನ ಸಂಕ್ರಾಂತಿ ಹಬ್ಬದಲ್ಲಿ ಈ ತರ ಮಾಡ್ತಾರೆ, ಬಟ್ ಈ ತರ ಎಲ್ಲ ಮಾಡಲ್ಲ. ಇದೇ ಫಸ್ಟ್ ಟೈಮ್ ನೋಡಿ. ಬೆಂಕಿಲಿ ದನ ಕಿಚಾಯಿಸ್ತಾರೆ, ಬಟ್ ಈಗ ಈ ಟೈಮಲ್ಲಿ ಅದು ಅವ್ರ ಜೊತೆನೆ ಮನ್ಸರು ನೋಡ್ಬರ್ತಾರಲ್ಲ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಓಕೆ ಓಕೆ, ಆಲ್ ದ ಬೆಸ್ಟ್. ನೋಡಿ ನೀವು ರಕ್ಷಿತಾ ಸಿಗ್ತಾರೆ, ಎಂಜಾಯ್ ಮಾಡಿ. ನಮ್ಮ ಪುತ್ತೂರಿಗೆ ನಿಮಗೆ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ವೆಲ್ಕಮ್ ಮೇಡಮ್, ಥ್ಯಾಂಕ್ ಯು. ದಾದೆ ಪುದರಿರ್ನ ಜಕ್ಷಿಲ್ ದಾದೆ ಜಕ್ಷಿಲ್ ಜಕ್ಷಿತೆ ಕಂಬಳ ಅವಲ ಒಂದುಂಡು ಇರ್ದಾನಿ ಮುಲ್ಪ ಉಂಟುದಿನಿ ರಕ್ಷಿತಾಗ್ ವೇಟಿಂಗ್ ರಕ್ಷಿತಾಗ್ ವೆಯ್ಟ್ ಮನ್ಪುನ ಏತ್ ಗಂಟೆ ಬೈದಾರು ಯಾರಂಜಿ 6 o'clock ಬೈದೆ ಪಪ್ಪಡ ಬಂಡಾರೆ ಪೋಯಿ ನಮ್ಮ ರಕ್ಷಿತ ಅಂತುವರೆ ಪೋಯಿಂದೆ ಕಂಬಳ ತುಯರೆ ಇಜ್ಜಿ ಇಜ್ಜಿ ರಕ್ಷಿತ ಅಂತೂದೆ ಕಂಬಳ ತುಪ್ಪುನ ಬಿಗ್ ಬಾಸ್ ಒಟ್ಟು ತಗೊಂಡಿದ್ದಾರೆ ರಕ್ಷಿತ ಇಷ್ಟನೇ ಇರೆಗೆ ಓಟ್ ಬಂದಾರ ಮೂಜಿ ಮೊಬೈಲ್ ಮೂಜಿ ಮೊಬೈಲ್ ಓ ಅಂಚನೆ ವಿನ್ನಾತಿನ ಅಂದಾರು ಅದೇ ಏತ್ ಖುಷಿ ದಾ ಇಷ್ಟ ಇರೆಗೆ ರಕ್ಷಿತ ಅವರ್ ಸ್ಟ್ರೈಟ್ ಪಾತೇರು ಬೇರೆ ಎದುರು ಪಿರವಿ ಇಜ್ಜಿ ఒక జోకులు నంచ పాతేరు అర్న డైలాగ్ గొత్తుండే పట్రి పట్రి ఎర్మె బలిపుండి నీ ಇಷ್ಟನೇ ಇನಿ ಪನ್ಪಾಗನೆ ಅವೆನ್ನಮ್ಮ ಓಕೆ ನಿನಗೆ ಇಷ್ಟನೇ ರಕ್ಷಿತಾ ಕನ್ನಡನಾ ತುಳು ಬರಲ್ವಾ ಅರ್ಥ ಆಗತ್ತಾ ಕಂಬಳ ನೋಡಿದ್ರಾ ಇಲ್ಲ ಸ್ವಲ್ಪ ಯಾವ ಕ್ಲಾಸ್ ನೀವು 5th ಸ್ವಲ್ಪ ಕಂಬಳ ನೋಡಿದ್ರಿ ಜಾಸ್ತಿ ಇಲ್ಲಿ ನಿಂತಿದ್ದೀರಲ್ಲ ರಕ್ಷಿತನಿಗೆ ವೆಯ್ಟ್ ಮಾಡುದಾ ಎಲ್ಲರೂ ಅಲ್ಲಿ ಕೆಳಗಡೆ ಅಲ್ಲಿ ಹಾರಾಡ್ತಾ ಇದ್ದಾರೆ ರಕ್ಷಿತನ್ ನೋಡ್ಬೇಕು ಅಂತ ನೀವು ಆರಾಮಾಗಿ ಇಲ್ಲಿ ನಿಂತಿದ್ದೀರಿ ನಿಮಗೆ ಗೊತ್ತು ಸ್ಟೇಜಿಗೆ ಹತ್ತುತ್ತಾರೆ ಅವರು ಹೌದು ಅವಾಗ ನೀವೇ ಮುಂದೆ ಇರ್ತೀರಿ ಯಾಕೆ ಇಷ್ಟ ರಕ್ಷಿತಾ ಅವಳ ಇದು ನನಗೆ ಅವಳ ಇದು ಆ ಟಾಸ್ಕ್ ಆಟ ಆಡೋದು ನನಗೆಲ್ಲ ಇದು ಇಷ್ಟ ಆಗುತ್ತೆ ಅವಳದ್ದು ನಿಮ್ಮ ತರನಾ ನೀವು ರಕ್ಷಿತ್ ಅಂತಾರ ಮತ್ತೆ ಅವಳು ನಮ್ಮೂರಲ್ಲ ಅದಕ್ಕೆ ನಮ್ಮೂರು ಅಂತ ಇಷ್ಟ ನಿಮಗೆ ಫುಲ್ ನೀವು ಚಿಕ್ಕ ಫ್ಯಾನ್ ಅವ್ರು ಹೌದು ಸ್ಕೂಲಲ್ಲಿ ಗ್ರೂಪ್ ಮಾಡಿ ಓಟ್ ಮಾಡಿದ್ದಾರೆ ರಕ್ಷಿತನಿಗೆ ಗ್ರೂಪ್ ಮಾಡಿ ಮಕ್ಕಳು ಗ್ರೂಪ್ ಮಾಡಿ ಮಕ್ಕಳ ಗ್ರೂಪ್ ಮಾಡಿ ನಿಮ್ಗೆ ಇಷ್ಟನಾ ರಕ್ಷಿತಾ ಹೌದೌದು ಇಷ್ಟನೇ ನಾನು ಓಟ್ ಮಾಡಿದ್ದೀನಿ ರಕ್ಷಿತನ ವೆಯ್ಟ್ ಮಾಡ್ತಾ ಇದ್ದೀರಾ ಹೇಗೆ ಹೌದು ಕಮಲ ನೋಡಿ ಇವಳಿಗೋಸ್ಕರ ಮಕ್ಕಳಿಗೋಸ್ಕರ ನೀವು ನಿಂತಿದ್ದೀರಿ ಹೌದು ಕಮಲ ನೋಡಿದ್ರಾ ಪ್ರತಿ ವರ್ಷ ಬರ್ತೀರಾ ಬರ್ತೀವಿ ಜಾಸ್ತಿ ಮಲಮಲ್ಲಪುರ ಪಾದರ ಗೊತ್ತುಚಿ ಅಂಡ್ ಚೂರ್ ಬಂಪೆ ಥ್ಯಾಂಕ್ ಯು ಸೋ ಮಚ್ ಅವರ ಸಪೋರ್ಟ್ ಮಂತಿಲೇಕು ದಾಯ್ ಪನ್ನಗ ಯಾನ್ ಎತ್ರ ಯಾನಕ ಉಲಟ್ ಚೂರ್ ತಪ್ಪಿಂಚಿಂಚ ಕಿತಪತಿ ಇಂಚಪುರ ಮತ್ತು ನಿದ್ದನನ ನಿಗುನೆಂಗ ಬುಡ್ದು ಕೊಡ್ತು ಚಾರು ಓಕೆ ನಿಗುಲು ಅಂಚೆಂಗ ಟೈಟಲ್ ಕೊಡ್ತಾರ ಮನೆ ಮಗಳು ಪಣ್ಣ ಇಲ್ಲದ ಮಗಳ ಲಗ್ಗನಿಂಗ ತೂತಾರು ಓಕೆ ಒಂದು ಯಾನು ಸೈಫಿನ ಮುಟ್ಟಲ್ಲ ಮರಿಬರ ಆಪುಚಿ ಹಾ
ಅವ್ಯಾನ ಆಕ್ಚುಲಿ ಮಲ್ಲಮ್ಮಗ ಅವು ನಮ್ಮ ಊರಿನ ಕಂಬಳ ಹಾಕೊಂಡತೆ ಅವ್ಯಾನ್ ಕಾಣೋದಿಕ್ತೀನಿ ಅವು ಇಂಚ ರಬ್ಬರಬ್ಬ ಇಂಚ ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ಅಂಡ್ ಇಂಚ ರಬ್ಬರಬ್ಬ ಪಡ್ರಿ ಅಂಚ ಇಂಚ ಬಂತೀವಿ ಅವು ಪದ್ಯ ಅವು ಪದ್ಯ ಪನ್ನಡೆ ಪನ್ನ ಚೂರ್ ಚೂರೇ ಪನ್ಬೇಕು ಫುಲ್ಲು ಗೊತ್ತು ಕ್ವಶನ್ ಪದ್ಯ ಪನ್ಬೇಕು ಪ್ರೇಮಚಂದ್ರ ಮನೆ ರಘುವನ್ನಾಳ ಎಲ್ಲ ಅಂಶದ ಕೂಡಿ ಕಂಬಳ ಆಕ್ಚುಲಿ ಯಾನ್ ಬಿಗ್ ಬಾಸ್ ಇಲ್ಲಾರ್ದು ಬತ್ತು ಯಾನ್ ಫಸ್ಟ್ ಇಂದ ಕಂಬಳ ತುವಾರೆ ಹೋಗಿನಿ ಓಕೆ ತುಂಬಾ ಖುಷಿ ಆಂಡು ಯಾನ್ ತೂಳಿ ಎದುರ್ಬೋದು ಕಾಂಗ್ರ್ಯಾಚುಲೇಷನ್ಸ್ ನಿಮಗೆ ಮಾತಾಗ್ಲೇಗ ಒಂದು 23 ವರ್ಷದ ಕಂಬಳ ಇಚ್ಚೆನೆ ಏಪಲ ಪ್ರತಿ ವರ್ಷ ಮತ್ತೊಂದು ಪುಲೆ ಏಪಲ ಒಂದು ನಿಮ್ಮ ನಿಗಲ ಕಂಬಳ ಎದುರು ಫೋನ್ ತೆಕ್ಕೊಡು ಮಲಮಲ ಆವ್ ತೆಕ್ಕೊಡು ఒక ಅಣ್ಣ ನೀಗೆಲ್ಲ ಉಮೇದಿಗೆ ಬಾದ ಮೆಚ್ಚ ಅಲ್ಲಿ ಜೂವರ್ನ ಇಲ್ಲೇ ನಾನು ಮಾಯಕಮಲ್ ಕೊಡ್ತು ಒಂಚೂರು ಸಾಕಾರ ಕೊಡ್ತು ಮಾತಿರಲ್ಲ ಬಾರಿ ಫೇಮಸ್ ಆದ್ಕೊಂಡು ಅದೆರಡು ಪಟ್ಟಿ ಗೊತ್ತುಂಟ ನಿಮಗೆ ಎಂತವು ಹೊಡುದು ಎಲ್ಲರೂ ಜಾಸ್ತಿ ಮಾಡ್ತೀವಿ ದೇವ ದೇವ ಮಲ್ಲಿ ಮಗ ಆರಾಸಿರ್ ಬರ್ರೆ ದಾರಿ ಮಾಡಿಕೊಡಿ ಅವರಿಗೆ ಬರ್ಲಿಕ್ಕೆ ಮನಸ್ಸುಂಟು ಸ್ವಲ್ಪ ದಾರಿ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್ ಪುತ್ತೂರ್ ನಿಗನ್ನ ಪ್ರೀತಿ ನಿಗನ್ನ ಸಪೋರ್ಟ್ ಬಂದು ಓಕೆ ಐ ಲವ್ ಯು ಪುತ್ತೂರ್ ಐ ಲವ್ ಯು ಪುತ್ತೂರ್ದ ಕಂಬಳದ ಇತಿಹಾಸಡೆ ಒಂಜಿ ಅಭಿಮಾನಿಲಾದು ಒರಿಯನ್ ತುಯರೆ ಬರ್ಪುನ ಒಂಜಿ ನಟೇರಿನ ತುಯರೆ ಬರ್ಪುನ ಅಂಚಿತ್ತಿನ ಈತ್ ಮಲ್ಲ ಜನಸಾಗರನ ನಮ್ಮ ಇದಮುಟ ಏಪಲ ತೂತುಜ ಪುತ್ತೂರುದ ಜಾತ್ರೆನೇ ಹೋಲು ನಂಚಿತ್ತಿನ ಒಂಜಿ ಜನಸಾಗರನ ನಮ್ಮ ತುಯ ಅಂಚಾದ ನಮ್ಮ ತುಳುನಾಡದ ಪೊಣ್ಣಗ ನಮಕೋರ್ನ ಅಂಚಿತ್ತಿನ ಮೋಕೆ ಸರ್ ಈತ ಇರ್ ತುಯರ್ ಒಂಜಿ ರಕ್ಷಿತಾ ಶೆಟ್ಟಿ ಬಂದಾಗ ಅವಳ ಎಲ್ಲೇ ಜೋಕುಲ್ ನಡೆದು ಬತ್ತಿನ ಏಜದಕಲ್ ಬಾಲೆ ಕೊಂಜನಕಲ್ ಪೂರ ರಾಶಿ ಬೂಡ್ದಿಟ್ಟೇರು ಈ ಕ್ರೌಡ್ ತೂನಾಗ ಎಂಚ ಫೀಲ್ ಆಗುತ್ತೆ ಅತ್ತೆ ಇತ್ತೆ ಕಂಬಲಂದು ಪನ್ಪುನ ವಿಧಾನ ಆಯ್ತನ ಬಂಡ ಸಾಂಪ್ರದಾಯಿಕ ಅದು ಒರಿದಿಜಿ ಇದು ಸಾಂಪ್ರದಾಯಿಕ ಕಂಬಲ ದಾನ ಆಯ್ತನ ಬಂಡ ಅವಕ್ಕೆ ಐಕ್ಯ ಒಂದು ಸ್ಟಾರ್ ಗಿರಿ ಉಂಡು ಇತ್ತೆ MLA ಪಂಡೇರು ಕಂಬಲಾಡ್ದವರ ನಂಗೆ ಪುದರ್ ಬೈದಿನಿ ನಮ್ಮಡ್ದವರ ಕಂಬಲ ಪುದರ್ ಬೈದಿನಿ ಅಂತಂದು ಅಲ್ಲ ಕಂಬಲದಕ್ಕೆ ಒಂದು ಮ್ಯಾಟ್ರ್ ಪಾತಿರ್ದಿತ್ತಲ್ಲ ಸೊ ಅಲ್ಲಿ ಅವು ಎರುವ ಅತ್ತು ಪೆತ್ತನ ಕೋಣ ಅಂಚ ಒಂದು ಕನ್ಫ್ಯೂಷನ್ದ ವಿಷಯ
ಅವೇ ಒಂದು ಟ್ರೋಲ್ ಆದು ಕಂಬಳ ಆ ಮೂಲಕವಾದ ಕಂಬಳ ಲೈಕ್ ಲಿಂಕ್ ಆದಿತ್ತಂಡ ಬಹುಶಃ ಆ ಲಿಂಕ್ ಹಿಡ್ದವರ ಜನ ಜಾಸ್ತಿ ಬತ್ತಿನ ಆದಿ ಪಂಡದು ಬಕ್ಕೊಂಜಿ ಅಂಚಿನ ಬಣ್ಣ ಆಬ್ವಿಯಸ್ಲಿ ದಾನ ಪಂಡ ಬಂಡ ಈ ಬಿಗ್ ಬಾಸ್ ಇಪ್ಪು ಈ ಒವೇ ಅಂಚಿನ ಪ್ಲಾಟ್ಫಾರ್ಮಲ್ಲಿ ಸೌತ್ ಕೇಂದ್ರದಾಗಲೇ ಜಾಸ್ತಿ ಅವಕಾಶ ತಿಕ್ಕನೆಂದಾಗಲು ವಿನ್ನರ್ ಅಪ್ನೆ ಅಥವಾ ರನ್ನರ್ ಅಪ್ನೆ ಕಮ್ಮಿ ದಯ ಬಣ್ಣ ನಮ್ಮಲ್ಪ ಇಂಚಿನ ಬರೋ ಓಟು ಪಾಟ್ನಾಗಲು ಕಮ್ಮಿ ಈ ಸರ್ತಿ ದಾನ ಆತನ ಬಂಡ ಅವು ಆಲೇನವರ ಎಲಿಮಿನೇಟ್ ಮಂತನ ಇಂಚಪುರ ಆದ ಜನಗಳಿಗೆ ಒಂದು ಕ್ರೇಜ್ ಹಾಕೊಂಡು ಆ ಕ್ರೇಜ್ ಬಹುಶಃ ಜನಕ್ಕೆ ಕಾತೊಂದಿತ್ತೇನೆ ಅಂಚನೆ ಈ ದುಂಬುಲ ನಮ್ಮ ಬೇರೆ ಬೇರೆ ನಮ್ಮ ತುಳುನಾಡು ದಕ್ಕಲಿಗೆ ಬಿಗ್ ಬಾಸ್ ವಿನ್ನರ್ ಆದ ಪಿದೈ ಬೈದೇರು ನಮ್ಮ ತುಳುನಾಡು ದಕ್ಕಲು ಆಂಡಲ ರಕ್ಷಿತಾ ಶೆಟ್ಟಿಗೆ ತಿಕ್ಕನಂಚಿತ್ತಿನ ಮನ್ನಣೆ ಒಲ್ಲ ತಿಕ್ಕದಿದೆ ಐಕ್ ವಿಶೇಷವಾದ ಕಾರಣದ ಬಣ್ಣ ತುಳುನಾಡ ಅರೆಗುಪ್ಪು ನಂಚಿತ್ತಿನ ಈ ಮಣ್ಣದ ಪ್ರೀತಿ ಪನೋದು ಅಂದ್ ಅವು ಬೊಕ್ಕ ಈ ಬಂಗುಡೆ ಕಜಿಪು ಬಂಡ ನಮ್ಮ ತುಳುನಾಡದ ಒಂಜಿ ಹಳ್ಳಿಗಾಡದ ಸೊಗಡದ ವಿಷಯಡ ಪೊಣ್ಣು ಜಾಸ್ತಿ ಫೇಮಸ್ ಒಂದು ಪಾಯಲ್ ಅಂಚದ ದಾನ ಪಂಡ ಈ ಪೊಣ್ಣು ಎಂಕಲೆನೇ ಒಂಜಿ ತುಳುನಾಡದ ಇಲ್ಲದ ಬಾಲೆ ಪನ್ಪನ ಫೀಲ್ ಬತ್ತುಪ್ಪು ಒಂದು ಪನ್ಪನ ಏನಾಗಬೇಕು. ಥ್ಯಾಂಕ್ ಯು. ಇಲ್ಲಿ ಯಾವ ಸ್ಟಾರ್ ಬಂದರೂ ಕೂಡ ಇಷ್ಟು ಕ್ರೌಡನ್ನು ನಾವು ಪುತ್ತೂರು ಕಂಬಳದಲ್ಲಿ ನೋಡಲಿಲ್ಲ. ನಿಮ್ಗೆ ಹೇಗೆ ಫೀಲ್ ಆಯಿತು? ಇಲ್ದಿದ್ರು ಫಸ್ಟ್ ಟೈಮ್ ಇಷ್ಟು ಕ್ರೇಜ್ ಜನರಲ್ಲಿ ರಕ್ಷಿತನ್ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಸಹ ಫಸ್ಟ್ ಟೈಮ್ ಇಷ್ಟು ಕ್ರೇಜ್. ತುಳುನಾಡವರು ರಕ್ಷಿತನಿಗೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ಅಂದರೆ ಫಸ್ಟ್ ಅಂದ್ಕೊಂಡಿರಲಿಲ್ಲ ಅವಳು ಬಿಗ್ ಬಾಸಿಗೆ ಹೋಗಬೇಕಿದ್ರೆ. ಬಟ್ ಅವಳು ಬಿಗ್ ಬಾಸ್ ಹೋದ್ಮೇಲೆ ಅವಳು ಆಟ ಆಡೋದೆಲ್ಲ ನೋಡಿ ಜನರ ಕ್ರೇಜ್ ಅಂತ ತುಂಬ ಇತ್ತು. ಸೊ ಈ ಕಂಬಳದಲ್ಲಿ ಸಹ ಇಷ್ಟು ಕ್ರೇಜ್ ಇರ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅವಳು ಬರುವಾಗ ತುಂಬ ಜನ ಇಷ್ಟು ಕ್ರೇಜ್, ಖುಷಿ ಆಯಿತು. ತುಂಬ ಪ್ರೀತಿ ಕೊಟ್ಟರು. ಹಾಂ, ತುಂಬ ಪ್ರೀತಿ ಕೊಟ್ಟರು. ಹೀಗೆ ಎಲ್ಲ ತುಳು ಅವರು ಎಲ್ಲೆಲ್ಲ ಹೋಗ್ತಾರೆ ಅವರಿಗೆಲ್ಲ ಸಪೋರ್ಟ್ ಮಾಡಲಿ. ಅವರು ಕೂಡ ನಮ್ಮ ಮಣ್ಣಿಗೆ ಹೌದು, ಅವರು ಮರಿಬಾರ್ದು ಹೋದ್ಮೇಲೆ. ಸೊ ಇಲ್ಲಿ ಅವ್ರು ಸಹ ಹಾಗೆ ಸಪೋರ್ಟ್ ಮಾಡಲಿ. ಓಕೆ, ಥ್ಯಾಂಕ್ ಯು. ಸರ್, ಕಂಬಳದಲ್ಲಿ ರಕ್ಷಿತನ ಕ್ರೇಜ್ ಅನ್ನ ನೋಡಿದ್ರಿ, ಈ ಕ್ರೇಜ್ ಅನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನಮ್ಮೂರಲ್ಲಿ ನಮ್ಮ ಕಂಬಳ ಮತ್ತು ನನಗೂ ವಿಶೇಷ ಏನು ಅಂತಂದರೆ ನನ್ನ ಮಗಳು, ಹಾಗೆ ಈ ವರ್ಷ ಅವಳಿಗೂ ಸ್ವಲ್ಪ ಜನಜಂಗುಳಿ ತೋರಿಸಬೇಕು ಅಂತ ಹೇಳಿ ಹಾಗೆ ಇಡೀ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೆ. ನೋಡಿದ್ವಿ, ಖುಷಿ ಆಯಿತು. ನಮ್ಮ ಊರಿನ ಒಂದು ಪ್ರತಿಭೆ ಅವಳು ವಿನ್ ಆಗಿರುವಂಥದ್ದು, ಕರ್ನಾಟಕ ಜನತೆ ಮುಂದೆ ತುಳುನಾಡನ್ನು ಹೌದು ಪ್ರಸ್ತುತವಾಗಿ ಎತ್ತಿ ಹಿಡಿದಿರುವಂಥದ್ದು. ಸೊ ಧನ್ಯವಾದ. ಕಂಬಳದ ಬಗ್ಗೆ ಮಾತನಾಡಿದ್ದಾರೆ ರಕ್ಷಿತಾ ಬಿಗ್ ಬಾಸ್ ಅಲ್ಲಿ. ಹೌದು, ಕಂಬಳ ಅಂತ ರಕ್ಷಿತಾ ಹೇಳಿದ ಕಂಬಳವನ್ನೇ ಕೇಳಿಸ್ಕೊಂಡು ಇಲ್ಲಿ ಕಂಬಳ ನೋಡ್ಲಿಕ್ಕೆ ಬೇರೆ ಕಡೆಯಿಂದ ಬಂದಿದ್ದಾರೆ ಜನ. ಹೌದು, ಖುಷಿ, ತುಂಬಾ ಖುಷಿ. ನಮ್ಮ ಊರಲ್ಲಿ ನಿಮಗೆ ಇಷ್ಟ ಆಯ್ತಾ ರಕ್ಷಿತಾ ನಾನು ನೋಡ್ಬೇಕು? ಖುಷಿ ಆಯ್ತು. ನೋಡಿದ್ರಾ? ತುಂಬಾ ಖುಷಿ ಆಯ್ತು. ಮಾತನಾಡಿದ್ರು ಅದೇ ಬಿಗ್ ಬಾಸ್ ಅಲ್ಲಿ ಯಾವ ತರ ಮಾತನಾಡ್ತಾ ಇದ್ರು ಅದೇ ತರ ಮಾತನಾಡಿದ್ರು. ಹೌದು, ಅವರ ಒಂದು ಮಾತಾಡೋ ಸ್ಟೈಲ್ ಖುಷಿ ಆಗ್ತದೆ. ನಮ್ಮ ಊರಿನ ಮಗಳು, ನಮ್ಮ ತುಳುನಾಡಿನ. ಹೌದು. ಸರ್, ನಿಮ್ಗೆ ಎಷ್ಟು ಖುಷಿ ಆಯ್ತು? ನಮಗೆ ಖುಷಿ ಆಗಿದೆ. ನೋಡಿದ್ರೆ ರಕ್ಷಿತನನ್ನ? ನಿಮಗೂ ಇಷ್ಟನಾ ರಕ್ಷಿತಾ? ಬಿಗ್ ಬಾಸ್ ಅವರು ಮಾತಾಡುವಾಗ ಒಂದು ಪಕ್ಕ ಮಾಮೂಲು ಅವಳು ಮಾತಾಡುವಾಗ ನಾವು ಬಂದು ಕೂತ್ಕೊಳ್ಳೋದು. ಹೌದಾ? ರಕ್ಷಿತನಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ರಾ? ಹಾಗಾದ್ರೆ ಇವತ್ತು ಕಂಬಳದಲ್ಲಿ ಕೂಡ ರಕ್ಷಿತನನ್ನ ನೋಡ್ಲಿಕ್ಕೆ ನಮ್ಮ ಊರಿನ ಹುಡುಗಿಯಲ್ಲ ತುಳು ಕನ್ನಡ ಎಲ್ಲ ಮಿಕ್ಸ್ ಆಗಿ ಮಾತಾಡ್ತಿದ್ರು, ಭಾರಿ ಖುಷಿ ಆಗುತ್ತಿತ್ತು. ಫಸ್ಟ್ ಬರ್ಬೇಕಿತ್ತು, ಸೆಕೆಂಡ್ ಆದ್ರೂ ಬಂದ್ರಲ್ಲ. ಓಟ್ ಹಾಕಿದ್ದೀರಾ? ಓಟು ಹಾಕಿದ್ದೇನೆ. ಮೊಬೈಲ್ ಅನುಭವ ಇಲ್ಲ, ನನ್ನ ಯಜಮಾಂತಿ ಹಾಕಿದ್ದೆ. ಇವತ್ತು ನೋಡಿದ್ದೀರಿ ನೀವು ರಕ್ಷಿತನನ್ನ ಡೈರೆಕ್ಟ್ ಆಗಿ? ಅದೇ. ಈತ್ ವರ್ಷ ನಮ್ಮ ಪುತ್ತೂರ್ದ ಕಂಬಳ ಅಂತೂ ಒಂದು ಬರೋದಿಲ್ಲ ಆಂಡ ಏತೆ ಮಲ್ಲ ಸ್ಟಾರ್ ಬತ್ತುಂಡಲ್ಲ ಈತ್ ಸಂಖ್ಯೆಡ್ ಜನ ಕಾತುಕೊಲ್ಲುನ ನಮ್ಮ ತೂತುಜ. ಬಟ್ ಇನ್ನಿತ ಕ್ರೌಡ್ ನಮಕ್ಕೆ ಕಂಟ್ರೋಲ್ ಮಲ್ಪಾರ ಆಯ್ಜಿ ಮಲ್ಲ ಮಲ್ಲ ಕ್ರೌಡ್ ಬತ್ತದಂಡು ಆಂಡ ಜನಕ್ಲ ಏರ್ಲ ಇತ್ತು ನೆಕ್ ಒಂಜಿ ಸಪೋರ್ಟ್ ಕೊಡ್ತಜೆ. ಫಸ್ಟ್ ಟೈಮ್ ಒಂಜಿ ಸ್ಪರ್ಧೆಗೆ ಇತ್ತು ಸಪೋರ್ಟ್ ಕೊಡ್ತದೆ ನಮ್ಮ ಬಣ್ಣಾಗ. ಅವಳ ಕಂಬಳದ ಬಗ್ಗೆ ಅಂದ್ ಎನ್ನ ಡ್ರೆಸ್ ಅಂತ ಹಾಲತ್ತಂಡು ಏನು ಬಂಗಾಂಡ್ ಕಂಟ್ರೋಲ್ ಮಲ್ಪಾರ ಮಸ್ತ್ ಕಷ್ಟ ಅಂಡ್ ಒಂತೆ ಕ್ರೌಡ್ ಜಾಸ್ತಿ ಅಂಡ್ ಚೂರು ಅಲ್ಲೋಲ ಕಲ್ಲೋಲ ಮಲ್ಲೇಜ್ ಇಜ್ಜಿ ಇದು ಬರೋದು ಎನ್ನಿದಿಚ್ಚ ದರ್ಶನ್ ಪುರ ಇಡೇ ಬರ್ತದೆ ರಂಡ್ ಆತ್ ಕ್ರೌಡ್ ಸೇರ್ತಿಚ್ಚು ಫಸ್ಟ್ ಟೈಮ್ ಇತ್ ಕ್ರೌಡ್ ಸೇರ್ತು. ಪುತ್ತೂರದ ಕಂಬಳಗ ರಕ್ಷಿತ ಬರ್ಪೇರು ಪನ್ಪು ನಂಚಿತ್ತಿನೊಂದು ಸುದ್ದಿ ತಿಕ್ಕದು ನಮ್ಮ ಊರ ಹತ್ತಂದೆ ಬೇತೆ ಶಕ್ಲೇಶ್ಪುರ ಮಂಡ್ಯಾರ್ದಲ್ಲ ಮಸ್ತಾರ್ನ ಅಭಿಮಾನಿಲು ಬೈದೇರು ರಕ್ಷಿತ ಬರ್ಪುರ ಮುಟ್ಟಗೊಂಜಿ ಕ್ರೇಜ್ ಇತ್ತಂಡ ರಕ್ಷಿತನ್ ತೂಯರ ಸೇರ್ನ ಜನಸಾಗರನೆ ಪುತ್ತೂರು ಒಂಜಿ ಹೊಸ ಕ್ರೇಜ್ ಪುಟ್ಟದು ಪಾಡ್ದಂಡು ಇನಿ ಮುಟ್ಟಲ್ಲ ಈತ್ ಕಂಬಳ 33 ವರ್ಷದ ನಡೆದನ ಕಂಬಳ ಅಂತ ಉಂಡಲ್ಲ ಈತ್ ಒಂದು ಸ್ಟಾರ್ ಬರ್ಪೇರು ಒಂದು ಪಂಡ ಈತ್ ಮಟ್ಟದ ಜನಸಂಖ್ಯೆ ಸೇರ್ದಿನಂಚಿನ ನಮ್ಮ ತೂತುಜ ಒಂದೊಂಚೂರು ಪುತ್ತೂರ್ದ ಜಾತ್ರೆನೇ ಕೂಡ ನಮಕ ನೆನಪು ಮಂತಂಡು ಪನೋಲಿ ನಮ್ಮ ಮಣ್ಣದ ಈ ಒಂಜಿ ಜಾನಪದ ಕ್ರೀಡೆನ ಆರ್ ಬಿಗ್ ಬಾಸ್ ಇಡ್ಲ ದೆರ್ತ ಪತ್ತದೇರು ನಮ್ಮ ಮಣ್ಣದ ಪೊಣ್ಣಗ ನಮ್ಮ ತುಳುವೇರು ಕೋರ್ ನಂಚಿತ್ತಿನ ಪ್ರೇತಿ ಒಂದು. ಕ್ಯಾಮ್ರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.